ಕೋತಿ ಅಂದ ಮೇಲೆ ಅದು ಚೇಷ್ಟೆ ಮಾಡೇ ಮಾಡುತ್ತದೆ. ಹಾಗಂತ ಕೆಲವೊಂದು ಕೋತಿಗಳು ವಿಚಿತ್ರವಾಗಿ ವರ್ತಿಸಿ ಜನರಿಗೆ ತೊಂದರೆ ಕೊಟ್ರೆ, ಇದೊಂದು ಕೋತಿ ಮಾತ್ರ ತುಂಬಾ ಸೀರಿಯಸ್ ಆಗಿ ಫೈಲ್ ಇನ್ಸ್ಪೆಕ್ಷನ್ ಮಾಡ್ತಾ ಇದೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದ್ದು, ಲಂಚ ಸ್ವೀಕರಿಸದ ಖಡಕ್ ಆಫೀಸರ್ ಎಂದು ಟ್ಯಾಗ್ಲೈನ್ ನೀಡಲಾಗಿದೆ. ಕಚೇರಿಯೊಂದಕ್ಕೆ ನುಗ್ಗಿದ ಇದು ಕಚೇರಿಯಲ್ಲಿನ ಕಡತಗಳನ್ನು ತಿರುಗಿಕೊಂಡು ಕೂತಿದೆ. ಆರಂಭದಲ್ಲಿ ಇದನ್ನ ಓಡಿಸಲು ಸಿಬ್ಬಂದಿ ಪ್ರಯತ್ನಿಸಿದ್ರು, ಜಪ್ಪಯ್ಯ ಅಂದ್ರು ಇದು ಜಗ್ಗಿಲ್ಲ. ಒಂದೊಂದೇ ಕಡತಗಳನ್ನು ನೋಡಿ ಬದಿಗಿರಿಸ್ತಾ ಇದ್ದ. ಈ ಕೋತಿಗೆ ತಿನ್ನಲು ಬಾಳೆಹಣ್ಣು ನೀಡಿದ್ರು ಕ್ಯಾರೇ ಅಂತಿಲ್ಲ. ಬಾಳೆಹಣ್ಣನ್ನ ಕಣ್ಣೆತ್ತಿಯೂ ನೋಡದ ಈ ಕೋತಿ ಫೈಲ್ ನೋಡೋದ್ರಲ್ಲೇ ಫುಲ್ ಬ್ಯುಸಿ ಆಗಿದೆ. ಸುಮಾರು ತಾಸುಗಳ ಕಾಲ ಕಚೇರಿಯಲ್ಲೇ ಇದ್ದ ಈ ಕೋತಿ ಫೈಲ್ ಪರಿಶೀಲನೆ ಮುಗಿಸಿದ ಬಳಿಕ ಅಲ್ಲಿಂದ ಎದ್ದು ಹೋಗಿದೆ. ಆದ್ರೆ ಈ ಕೋತಿ ಕಚೇರಿಗೆ ಬಂದಿದ್ದು ಯಾಕೆ? ಫೈಲ್ ತಿರುವಿ ಹಾಕಿದ್ದು ಯಾಕೆ? ಬಾಳೆಹಣ್ಣು ಕೊಟ್ಟು ತೆಗೆದುಕೊಂಡಿಲ್ಲ ಯಾಕೆ? ಹೀಗೆ ಹಲವಾರು ವಿಚಾರಗಳನ್ನ ವಿಡಿಯೋ ನೋಡಿದ ಜನರು ಚರ್ಚೆ ಮಾಡ್ತಾ ಇದ್ದಾರೆ. ಅದೇನೇ ಇದ್ರೂ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ.